ಬಿಗ್ ಬಾಸ್ ಅಲ್ಲಿ ಯಾರು ವಿನ್ ಆಗ್ತಾರ ಅಂತ ನಾನು ಹೇಳ್ತಾನೆ. ನಾನು ಹೇಳಿದ ಮಾತು ತಪ್ಪಿದ್ರಲ್ಲ, ನಾವು ಫುಲ್ ಕರಿಯಾಗಿ ಉಂಟು. ಈ ವರ್ಷದ ಬಿಗ್ ಬಾಸ್ ಅಲ್ಲಿ ಪ್ರತಾಪ್ ಕರಿ ಸಿಂಹ, ಕರಿ ಚಿರತೆ. ಪ್ರತಾಪ್ ವಿನ್ ಆಗಿಲ್ಲ ಅಂದ್ರೆ ಉಂಟಲ್ಲ, ಈ ನನ್ನ ಅರ್ಧ ಮೀಸೆ ಮತ್ತು ಅರ್ಧ ತಾಡಿ ತೆಗೆದು ನಾನು ಇದಕ್ಕೆ ರೇಲ್ ಆಗ್ತಾನೆ. ಇದು ಎಲ್ಲಿ ಬೇಕಾದ್ರೆ ನೀವು ಸೇವ್ ಮಾಡಿಕೊಳ್ಳಿ. ನಾನು ಹೇಳಿದ ಮಾತು ತಪ್ಪಿದ್ರೆ ಅಂದ್ರೆ ಕರ್ನಾಟಕದ ಜನತೆ ಗೊತ್ತುಂಟು ಪ್ರತಾಪ್ ಎಂತ ಆಟ ಆಡಿದೆ ಅಂತ. ಸಂಗೀತ ಸಹ ವಿನ್ ಆದ್ರೆ ಸಹ ಇದು ತೆಗೆದು ನಾನು ಹಾಕ್ತೇನೆ. ಪ್ರತಾಪ್ ವಿನ್ ಆಗೇ ಆಗ್ತಾನೆ. ನಾನು ಹೇಳಿದ ಮಾತು ಸುಳ್ಳಾದ್ರೆ ನೋಡಿಬೇಕಾದ್ರೆ 100%. ಸ್ಟಾರ್ಟ್ ಮಾಡುವ. ಇನ್ನು ಮಾತಾಡಿ ಪ್ರಯೋಜನ ಇಲ್ಲ. ಓಕೆ, ಇಲ್ಲ ಹೇಗಿಡು ಬೀಜವ. ಓ ಬೋ, ನೀವು ಹೇಳಿದ ಥರ ಉಂಟಲ್ಲ, ತೆಗ್ದಾಗಿದೆ ನೋಡಿ ಯಾವ ಥರ ಕಾಣ್ತದೆ ಅಂತ. ಓಕೆ, ಕೊಟ್ಟ ಮಾತು ಯಾವತ್ತು ತಪ್ಪಿದವನಲ್ಲ ನಾನು. ನಗಾಡ್ತಾ ಇದ್ದೇನೆ. ನನಗೆ ಸತ್ಯವಾಗಿ ಬೇಜಾರುಂಟು, ಭಯಂಕರ ಬೇಜಾರುಂಟು. ನಾನು ಹೇಳಿದ್ದು ಆಗ್ಬೋದು ಅನಿಸಿದ್ದೆ, ಆಗಲಿಲ್ಲ. ಓಕೆ, ಫೋಟೋ ತೆಗಿಯೋ ನೋಡಿ. ಓಕೆವಾ, ಮತ್ತೆ ಬ್ಲೇಡ್ ಹಾಕ್ಬೇಕಷ್ಟೇ. ಪ್ರತಾಪಿಗೋಸ್ಕರ, ಇದು ನಮ್ಮ ಕರ್ನಾಟಕದ ಜನಗೋಸ್ಕರ. ಓಕೆ ಓಕೆ ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.